ಕಾಂಗ್ರೆಸ್ ನಾಯಕ ಪ್ರಿಯಾಂಕ ಖರ್ಗೆಗೆ ಸಿಐಡಿ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳೂರಿನಲ್ಲಿ ಪ್ರತಿಕ್ರಿಯೆ ನೀಡಿರುವಂತಹ ವಿಪಕ್ಷ ಉಪನಾಯಕ ಯುಟಿ ಖಾದರ್ ಅವರು ಪಿಎಸ್ಐ ಅಕ್ರಮ ನೇಮಕದ ಬಗ್ಗೆ ತಪ್ಪು ಮಾಡಿದವರ ಮೇಲೆ ಕ್ರಮ ಆಗಲಿ ಎಂದು ಒತ್ತಾಯವನ್ನು ಮಾಡಿದ್ದಾರೆ. ಅಧಿಕಾರಿಗಳ ಬೆಂಬಲ ಇಲ್ಲದೆ ಈ ನೇಮಕಾತಿ ಸಾಧ್ಯವಿಲ್ಲ. ನೇಮಕಾತಿ ಮುಖ್ಯಸ್ಥ ಯಾರು ಎಂದು ಪ್ರಶ್ನಿಸಿದ ಅವರು ಇದನ್ನು ತನಿಖೆ ಮಾಡ್ರಿ, ಅಧಿಕಾರಿಗಳ ಮೇಲೆ ಕ್ರಮವನ್ನು ತೆಗೆದುಕೊಳ್ಳುವ ಬದಲು ಪ್ರಿಯಾಂಕ ಖರ್ಗೆಗೆ ನೋಟಿಸ್ ಮಾಡ್ತಾರೆ. ಈ ಬೆದರಿಕೆಗೆ ಕಾಂಗ್ರೆಸ್ ಬಗ್ಗಲ್ಲ, ಹೆದರೋದು ಕೂಡ ಇಲ್ಲ. ಪ್ರಿಯಾಂಕ ಖರ್ಗೆ ಸಾರ್ವಜನಿಕವಾಗಿ ಇರೋ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸಾಮಾಜಿಕ ತಾಣಗಳಲ್ಲಿ ಬಂದಂತಹ ವಿಚಾರವನ್ನೇ ಅವರು ಮಾತನಾಡಿದ್ದಾರೆ. ಈ ಬಗ್ಗೆ ಸರ್ಕಾರಕ್ಕೆ ಮಾಹಿತಿ ಇಲ್ವಾ? ಇದು ಗುಪ್ತಚರ ವೈಫಲ್ಯ ಅಲ್ಲವೇ ಎಂದು ಖಾದರ್ ಪ್ರಶ್ನೆಯನ್ನ ಮಾಡಿದ್ರು. ಪ್ರಕರಣದ ತನಿಖೆ ಮಾಡುವ ಬದಲು ಹೇಳಿದವರಿಗೆ ನೋಟಿಸ್ ಕೊಡೋದು ಸರ್ಕಾರದ ವ್ಯವಸ್ಥೆಯ ಎಂದು ಪ್ರಶ್ನಿಸಿದ ಅವರು ಸರ್ಕಾರದ ಜೊತೆ ಯಾರೂ ಕೂಡ ಮಾತನಾಡದಂತಹ ಪ್ರಯತ್ನವನ್ನ ಮಾಡಿದ್ದಾರೆ. ಅದನ್ನ ಕಾಂಗ್ರೆಸ್ ಲೆಕ್ಕಕ್ಕೆ ತಗೊಳ್ಳಲ್ಲ. ಜನ ಕೂಡ ಈ ಸರ್ಕಾರವನ್ನ ಕ್ಷಮಿಸಲು ಹೋಗಲ್ಲ. ಪಿಡಬ್ಲ್ಯೂಡಿಯಲ್ಲೂ ಬ್ಲೂಟೂತ್ ಬಳಸ್ತಾ ಇರುವುದು ಬೆಳಕಿಗೆ ಬಂದಿದೆ. ಬಿಜೆಪಿ ಸರ್ಕಾರ ಇರುವಾಗಲೇ ಇದೆಲ್ಲ ಯಾಕೆ ಆಗುತ್ತೆ? ಇಲಾಖೆಯ ಮೇಲೆಯೇ ಈ ಬಗ್ಗೆ ತನಿಖೆ ಆಗಲಿ, ಮುಖ್ಯಸ್ಥರನ್ನ ಕರೆಸಿ ಕೇಳಲಿ. ಪೊಲೀಸ್ ಇಲಾಖೆಯ ಮೇಲೆ ಪೊಲೀಸ್ ಇಲಾಖೆ ತನಿಖೆ ಮಾಡಿದ್ರೆ ನ್ಯಾಯ ಸಿಗುತ್ತಾ? ನ್ಯಾಯಾಂಗ ತನಿಖೆ ನಿವೃತ್ತ ನ್ಯಾಯಾಧೀಶರ ಮೂಲಕ ಅಥವಾ ಸಿಬಿಐ ತನಿಖೆಗೂ ಕೊಡಲಿ. ನೇಮಕಾತಿ ಮುಖ್ಯಸ್ಥ ಯಾರು, ಸಿಐಡಿ ಮುಖ್ಯಸ್ಥ ಯಾರು, ಇದರಿಂದ ಏನಾಗುತ್ತೆ? ಪೊಲೀಸ್ ಇಲಾಖೆ ಮೇಲಾಧಿಕಾರಿಗಳ ಬೆಂಬಲ ಇಲ್ಲದೆ ಅಕ್ರಮ ಆಗಲು ಸಾಧ್ಯವಿಲ್ಲ. ಮತ್ತೆ ಅದನ್ನ ಪೊಲೀಸ್ ಇಲಾಖೆಯ ಮೂಲಕ ತನಿಖೆ ಮಾಡಿದ್ರೆ ನ್ಯಾಯ ಸಿಗುತ್ತಾ ಎಂದು ಖಾದರ್ ಪ್ರಶ್ನೆಗಳ ಸುರಿಮಳೆಗಳನ್ನ ಗೈದ್ರು. ಅರೆಸ್ಟ್ ಆದ ಸಂದರ್ಭದಲ್ಲಿ ಇದು ಕಾಂಗ್ರೆಸ್, ಇದು ಬಿಜೆಪಿ ಅದು ಮುಖ್ಯ ಅಲ್ಲ. ಇಲಾಖೆ ಯಾವ ತಪ್ಪು ಮಾಡಿದೆ, ಪೊಲೀಸ್ ಇಲಾಖೆ, ಅದರ ಮೇಲೆ ಇದು ಕ್ರಮ ತಗೊಳ್ಳೋ ವಿಚಾರ ಇವತ್ತು ಆಗಬೇಕು. ಇವತ್ತು ಈ ನೇಮಕಾತಿಯ ಮುಖ್ಯಸ್ಥರು ಯಾರು? ನೇಮಕಾತಿಗೆ ಸಂಬಂಧಪಟ್ಟಾಗೆ ಅಧಿಕಾರಿಗಳ ಬೆಂಬಲವಿಲ್ಲದೆ ಇದು ಇರಲಿಕ್ಕೆ ಇವತ್ತು ಸಾಧ್ಯ ಇದೆಯಾ? ಬ್ಲ್ಯಾಕ್ ಲಿಸ್ಟ್ ಆದ ಕಾಲೇಜನ್ನು ಅಲ್ಲಿ ಆಯ್ಕೆ ಮಾಡಲಿ ಹೇಗೆ ಕಾರಣಕರ್ತರಾಗ್ತಾರೆ? ಅಲ್ಲಿ ಬಹುಶಃ ಇವತ್ತು ಆ ಪರೀಕ್ಷೆಗೆ ಭಾಗವಹಿಸುವ ಅಭ್ಯರ್ಥಿಗಳಿಗೆ ಅಕ್ರಮಿಸಲು ಸಹಕಾರ ಬೇರೆ ಪೊಲೀಸ್ ಇಲಾಖೆಯವರಿಗಲ್ಲದೆ ಬೇರೆಯವ್ರಿಗೆ ಅಲ್ಲಿ ಮಾಡ್ಲಿಕ್ಕೆ ಆಗ್ತದ? ಇದನ್ನು ತನಿಖೆ ಮಾಡಿ ಈ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳುವ ಬದಲು ಸರ್ಕಾರ ಯುವ ನಾಯಕರಿಂದ ಪ್ರಿಯಾಂಕ ಖರ್ಗೆಗೂ ನೋಟಿಸ್ ಮಾಡ್ತದೆ. ಯಾಕೆ? ಸರ್ಕಾರದ ಉದ್ದೇಶ ಏನು? ನಿರುದ್ಯೋಗ ಮತ್ತು ಭ್ರಷ್ಟಾಚಾರದ ಬಗ್ಗೆ ಸ್ಪಷ್ಟವಾಗಿ ಮಾತಾಡಬಾರ್ದ ಸರ್ಕಾರದ ವಿರುದ್ಧ? ಈ ಬೆದರಿಕೆಗೆ ಕಾಂಗ್ರೆಸ್ ನಾಯಕರು ಬಗ್ಗುವುದಿಲ್ಲ, ಅವು ಹೆದರುವುದು ಕೂಡ ಇಲ್ಲ. ಜನಸಾಮಾನ್ಯರಿಗೆ ಆಗುವಂಥ ಅವಮಾನ, ಜನಸಾಮಾನ್ಯರಿಗೆ ಇವತ್ತು ನಿರುದ್ಯೋಗದ ಯುವಕರಿಗೆ ಸಮಸ್ಯೆ, ರಾಜ್ಯ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟ ವಿಚಾರಗಳು ಮತ್ತು ಜನರ ಕಷ್ಟಗಳನ್ನು, ಸರ್ಕಾರದಿಂದ ಆಗುವಂಥ ಕಷ್ಟಗಳನ್ನು ನೇರವಾಗಿ ಇವತ್ತು ಕಾಂಗ್ರೆಸ್ ಇವತ್ತು ಪ್ರತಿಪಾದಿಸಿ ಇವತ್ತು ಅದರ ವಿರುದ್ಧ ಮಾತಾಡ್ತದೆ.